ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಶಾಸಕ ಅಶೋಕ್ ರೈ ಸ್ವತಃ ಜೆಸಿಬಿ ಚಲಾಯಿಸಿಕೊಂಡು ಹೋಗಿ ಖಾಸಗಿ ಕಟ್ಟಡವೊಂದನ್ನು ನೆಲಸಮ ಮಾಡಿರುವುದು ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವಾರ್ಷಿಕ ಜಾತ್ರೆಗೆ ಜಾಗ ಸಾಲುತ್ತಿಲ್ಲ ಎಂಬ ನೆಪದಲ್ಲಿ ಖಾಸಗಿ ಕಟ್ಟಡವನ್ನು ರಾತ್ರೋರಾತ್ರಿ ಕೆಡವಿದ್ದು ಶಾಸಕರು ಮತ್ತು ದೇವಸ್ಥಾನ ಕಮಿಟಿಯವರು ಕಾನೂನು ಸಂಘರ್ಷಕ್ಕೆ ತುತ್ತಾಗಿದ್ದಾರೆ. ಸ್ವತಃ ಜೆಸಿಬಿ ಚಲಾಯಿಸಿ ಖಾಸಗಿ ಕಟ್ಟಡ ಒಡೆದಾಕಿದ ಕಾಂಗ್ರೆಸ್ ಶಾಸಕ. ಯುಪಿ ಯೋಗಿ ರೀತಿಯಲ್ಲೇ ಬುಲ್ಡೋಜರ್ ಬಾಬಾ ಆದ್ರ ಅಶೋಕ್ ಕುಮಾರ್ ರೈ. ಕಾನೂನು ಸಂಘರ್ಷಕ್ಕೆ ಸಿಲುಕಿದ ಪುತ್ತೂರು ಶಾಸಕ ಮತ್ತು ದೇವಳ ಕಮಿಟಿ. ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಕೆಲವೊಮ್ಮೆ ಅತಿರೇಕದ ವರ್ತನೆಯನ್ನ ತೋರುತ್ತಿರುವುದು ಇದು ಮೊದಲೇನಲ್ಲ. ಈ ಬಾರಿ ಪುತ್ತೂರು ಜಾತ್ರೆಯ ನಡುವಲ್ಲೇ ದೇವರ ವಲಸರಿ ಹೋಗಲು ತೊಂದರೆಯಾಗುತ್ತದೆ ಎಂದು ಅಲ್ಲಿದ್ದ ಖಾಸಗಿ ಕಟ್ಟಡವನ್ನ ರಾತ್ರೋರಾತ್ರಿ ಜೆಸಿಬಿ ತಂದು ಒಡೆದು ಹಾಕಿದ್ದಾರೆ. ವಿಚಿತ್ರ ಅಂದ್ರೆ ಶಾಸಕರೇ ಸ್ವತಃ ಜೆಸಿಬಿಯನ್ನ ಚಲಾಯಿಸಿ ಖಾಸಗಿ ಕಟ್ಟಡ ನೆಲಸಮಕ್ಕೆ ಸಾಥ್ ನೀಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಅತಿಕ್ರಮಣಕಾರರ ಕಟ್ಟಡಗಳನ್ನ ಕೆಡವಿದಂತೆ ಶಾಸಕ ಅಶೋಕ್ ಕುಮಾರ್ ರೈ ಅವರು ಕೂಡ ಜೆಸಿಬಿಯನ್ನ ಚಲಾಯಿಸಿ ಬುಲ್ಡೋಜರ್ ಬಾಬಾ ರೀತಿಯಾಗಿ ಸುದ್ದಿಯಾಗಿದ್ದಾರೆ. ಇನ್ನು ಈ ಖಾಸಗಿ ಕಟ್ಟಡ ಇದ್ದ ಜಾಗ ಬಂಟ್ವಾಳದ ಕೇದಿಗೆಯ ಬ್ರಾಹ್ಮಣ ಕುಟುಂಬಸ್ಥರಿಗೆ ಸೇರಿದ್ದಾಗಿದ್ದು, ಹಿಂದಿನಿಂದಲೂ ಜಾತ್ರೆಯ ಸಂದರ್ಭದಲ್ಲಿ ಕಟ್ಟಡದ ಮುಂಭಾಗದಲ್ಲಿ ಉಳ್ಳಾಲ್ತಿ ದೇವಿಗೆ ಕಟ್ಟೆ ಪೂಜೆ ಇಲ್ಲಿ ಆಗ್ತಾ ಇತ್ತು. ಕಟ್ಟಡ ಬ್ರಾಹ್ಮಣ ಕುಟುಂಬದ ಸ್ವಾಧೀನದಲ್ಲಿದ್ದರೂ ಅದರ ಪಾಲುಪಟ್ಟಿ ಕುರಿತಾಗಿ ಬಂಟ್ವಾಳ ಕೋರ್ಟ್ನಲ್ಲಿ ವ್ಯಾಜ್ಯ ಇದೆ. 1951ರಿಂದಲೂ ವ್ಯಾಜ್ಯ ಇದ್ದು ಅಲ್ಲಿನ ಕಟ್ಟಡದಲ್ಲಿ ಬಾಡಿಗೆಗೆ ಇದ್ದವರನ್ನ ಇತ್ತೀಚೆಗೆ ಎಬ್ಬಿಸಲಾಗಿತ್ತು. ಆದರೆ ಹಳೆ ವಾಸ್ತುಶೈಲಿಯ ಕಟ್ಟಡ ಮಾತ್ರ ಹಾಗೆಯೇ ಉಳಿದಿತ್ತು. ಮೊನ್ನೆ ಏಪ್ರಿಲ್ 14ರಂದು ಶಾಸಕ ಅಶೋಕ್ ಕುಮಾರ್ ರೈ ನೇತೃತ್ವದಲ್ಲಿ ಏಕಾಏಕಿ ಕಟ್ಟಡವನ್ನ ಒಡೆದು ಹಾಕಿದ್ದು ಕೋರ್ಟ್ ಮತ್ತು ಕಾನೂನನ್ನ ಗಾಳಿಗೆ ತೂರಿದಾರೆಂಬ ಆರೋಪ ಕೇಳಿ ಬಂದಿದೆ. ಆದರೆ ಶಾಸಕರು ಮಾತ್ರ ತಮ್ಮ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಪ್ರತಿ ವರ್ಷ ಉಳ್ಳಾಲ್ತಿ ಮಹಾಲಿಂಗೇಶ್ವರ ದೇವರ ಭೇಟಿ ನಡೀತಾ ಇತ್ತು. ಆ ಭೇಟಿ ನಡೆಯುವ ಸಮಯದಲ್ಲಿ ಅಲ್ಲಿ ಬರುವಂಥ ದಾರಿ ಭಾರಿ ಕಿರಿದಾಗಿದ್ದು ಇಡೀ ನಮ್ಮ ಪುತ್ತೂರಲ್ಲ, ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಎಲ್ರಿಗೂ ಗೊತ್ತಿದೆ. ನಾವು ಅಲ್ಲಿ ಏನಾಗಿತ್ತು, ಅದರ ಎದುರುಗಡೆ ಇರುವಂಥ ಒಂದು ಹಳೆಯ ಕಟ್ಟಡ, ಸುಮಾರು 100 ವರ್ಷದ ಹಿಂದಿನ ಕಟ್ಟಡ, ಇವಾಗಲೇ ಅದು ಕೋರ್ಟಿನಿಂದ ಆದೇಶ ಮುಖಾಂತರ ಅದನ್ನು ತೆರವುಗೊಳಿಸಬೇಕು ಅಂತ ಆದೇಶ ಆಗಿತ್ತು. ನಾವು ಅವರ ಹತ್ರ ತುಂಬ ಸಲ ವಿನಂತಿಗಳನ್ನು ಮಾಡಿಕೊಂಡಿದ್ವಿ. ಹಳೆಯ ಕಟ್ಟಡ ಇದೆ, ನಮಗೆ ಕಟ್ಟಡ ತೆರವುಗೊಳಿಸಬೇಕು, ಜಾಗದ ಬಗ್ಗೆ ಏನು ಕಾಳಜಿ ಇಲ್ಲ. ಏನು ಉಳ್ಳಾಲ್ತಿ ಬರುವಾಗ ರಸ್ತೆ ಇದೆ, ಸುಮಾರು 30,000-40,000 ಜನ ಅಲ್ಲಿ ಬರ್ತಾರೆ ಅಂತ ವ್ಯವಸ್ಥೆಯನ್ನು ಮಾಡೋದು ಕೂಡ ನಮ್ಮ ಕೈ ಜವಾಬ್ದಾರಿಯಲ್ಲಿದೆ. ಇಲ್ಲಿ ನಮಗೆ ಯಾರು ಗೊತ್ತಿದ್ರು ಅವರ ಹತ್ರ ಹೇಳಿ, ಅದು ಆಲ್ರೆಡಿ ಕೋರ್ಟ್ ಆದೇಶ ಇದೆ, ಮತ್ತೆ ನಗರಸಭೆ ಅದನ್ನು ಸೀಸ್ ಮಾಡಿದೆ, ತೆರವುಗೊಳಿಸಬೇಕಂತ ಆದೇಶ ಮಾಡಿದೆ. ಆ ಉದ್ದೇಶ ಇಟ್ಕೊಂಡು ನಾವು ಅದನ್ನು ಆ ಬರುವಂತ ದಾರಿಯಲ್ಲಿರುವಂತ ಒಂದು ಹಳೆಯ 2 ಕಟ್ಟಡಗಳನ್ನು ನಾವು ತೆರವುಗೊಳಿಸುವಂತ ಕೆಲಸವನ್ನು ಮಾಡಿದೆವು. ಆ ಜಾಗದ ಮಾಲಕರು ಕೂಡ ಅದನ್ನು ತೆರವುಗೊಳಿಸ್ಲಿಕ್ಕೇನೆ ಕೋರ್ಟ್ ಅಲ್ಲಿ ಆದೇಶವನ್ನು ಹಾಕಿ, ಕೋರ್ಟ್ ಅಲ್ಲಿ ಕೆಲಸಗಳಿತ್ತು, ಕೋರ್ಟ್ ಅಲ್ಲಿ ಆದೇಶ ಆಗಿದೆ. ಈಗ ಅವರೇನೋ ನಮ್ಮ ಬಗ್ಗೆ, ನನ್ನ ಮೇಲೆ ಮತ್ತೆ ಈಶ್ವರ ಭಟ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ನೀವು ಹೇಳಿದ ಮುಖಾಂತರ ನಮಗೆ ಗೊತ್ತಾಗಿದೆ. ಆ ಮಹಾಲಿಂಗೇಶ್ವರ ಕ್ಷೇತ್ರಕ್ಕಾಗಿ 1000 ಕೇಸು ಬಿದ್ದರೂ ನಾವು ಖಂಡಿತ ದೇವರಿಗಾಗಿ ಜನರಿಗಾಗಿ ಮಾಡುವಂತ ಕೆಲಸಕ್ಕೆ ಹಿಂಜರಿಯುವುದಿಲ್ಲ, ಕಾನೂನಿನ ವಿರೋಧ ಹೋಗುವುದಿಲ್ಲ. ದೇವರಿಗೆ ಬರುವಂತ ಜಾಗವನ್ನು ಅಗಲ ಮಾಡಿದ್ದೇವೆ ಹೊರತು ಅವರ ಜಾಗದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನಕ್ಕಾಗ್ಲಿ ನಮಗಾಗ್ಲಿ ಯಾವುದೇ ಆಸಕ್ತಿಗಳು ಇಲ್ಲ. ಅವರಿಗೂ ಒಳ್ಳೇದಾಗಬೇಕು, ಈ ನಗರಕ್ಕೆ ಎಷ್ಟು ಹಳೆ ಬಿಲ್ಡಿಂಗ್, ನಾಳೆ ಆ ಬಿಲ್ಡಿಂಗ್ ಅಲ್ಲಿ ಬಿದ್ದು ಯಾರ ಸತ್ತರೆ ಕೇಳುದಿಲ್ವಾ? ಸರ್ಕಾರ ಎಲ್ಲಿದೆ, MLAಗಳು ಎಲ್ಲಿದ್ದಾರೆ, ಯಾಕೆ ಇಷ್ಟು ದಿವಸ ಬಿಟ್ಟಿದ್ದಾರೆ ಅಂತ ಕೇಳುದಿಲ್ವಾ? ಈಗ ಅದನ್ನು ತೆರವುಗೊಳಿಸುವಲ್ಲಿ ಏನು ತಪ್ಪಿದ್ರೆ ಹೇಳಿ. ಇದಕ್ಕಾಗಿ ಕೇಸ್ ಹಾಕುವವರು ಇನ್ನು ದೇವಸ್ಥಾನಕ್ಕಾಗಿ 1000 ಕೇಸ್ಗಳನ್ನ ಹಾಕಲಿ. ನಾವು ಎದುರಿಸಕ್ಕೆ ಮಹಾಲಿಂಗೇಶ್ವರ ನಮಗೆ ಶಕ್ತಿ ಕೊಡ್ತಾನೆ, ಎದುರಿಸ್ತೇವೆ. ನಮ್ಮ ಮಹಾಲಿಂಗೇಶ್ವರ ದೇವರು ಭೇಟಿ ಮಾಡುವಂತ ಜಾಗ ಇದೆ, ಮುಂದಿನ ದಿವಸದಲ್ಲಿ ಆ ಜಾಗವನ್ನು ಕೂಡ ದೇವಸ್ಥಾನಕ್ಕೆ ಬಿಟ್ಟು ಕೊಡಬೇಕು, ಬೇಡಿಕೆ ಇದೆ ನಮ್ದು. ಮುಂದಿನ ದಿವಸದಲ್ಲಿ ಏನು ಮಹಾಲಿಂಗೇಶ್ವರ ದೇವರು ಮತ್ತೆ ಉಳ್ಳಾಲ್ತಿ ಅಲ್ಲಿ ಭೇಟಿಯಾಗುವಂತ ಜಾಗ ಇದೆ, ಇದನ್ನು ಕೂಡ ದೇವಸ್ಥಾನಕ್ಕೆ ಬಿಟ್ಟು ಕೊಡಬೇಕು.
ಸದ್ರಿ ಕಟ್ಟಡವಿದ್ದ ಜಾಗವನ್ನ ನೋಡಿಕೊಳ್ಳಲು ಕೇದಿಗೆ ಕುಟುಂಬದ ಡಾಕ್ಟರ್ ಅರವಿಂದ ರಾವ್ ಅವರನ್ನ ಕೋರ್ಟಿನಿಂದಲೇ ರಿಸೀವರ್ ಆಗಿ ನೇಮಿಸಲಾಗಿತ್ತು. ಇನ್ನೇನು ಕೋರ್ಟು ಡಿಕ್ರಿ ಬರುತ್ತೆ ಎನ್ನುವ ಮೊದಲೇ ಶಾಸಕ ಅಶೋಕ ರೈ ನೇತೃತ್ವದಲ್ಲಿ ಈ ಹಳೆಯ ಕಟ್ಟಡವನ್ನ ನೆಲಸಮ ಮಾಡಿರೋದು ಕೇದಿಗೆ ಮನೆಯವರನ್ನ ಕೆರಳಿಸಿದ್ದು ಪುತ್ತೂರು ನಗರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ದೇವಿಯ ಕಟ್ಟೆ ಪೂಜೆ ಮೊದಲಿನಿಂದಲೂ ಆಗ್ತಾ ಇದ್ದು ಯಾವುದೇ ತೊಂದರೆಯಾಗಿಲ್ಲ. ಈಗ ಯಾಕೆ ತೊಂದರೆ ಆಗಬೇಕು? ಶಾಸಕರು ಏಕಾಏಕಿ ಒಡೆದು ಹಾಕಿದ್ದು ಕೋರ್ಟ್ ಆದೇಶವನ್ನ ಉಲ್ಲಂಘಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. 14 ಏಪ್ರಿಲ್ ತಡರಾತ್ರಿಯಲ್ಲಿ ಪುತ್ತೂರಿನ ಶಾಸಕರಾದ ಅಶೋಕ್ ರೈ ಹಾಗೂ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾದಂಥ ಪಂಜಿಗುಡ್ಡೆ ಈಶ್ವರ ಭಟ್ರು ತಮ್ಮ ಎಲ್ಲ ಸಹಚರರನ್ನು ಸೇರಿಸಿಕೊಂಡು ಅತಿಕ್ರಮಣ ಮಾಡಿ ನಮ್ಮ ಖಾಸಗಿ ಜಾಗೆಯನ್ನು ಅತಿಕ್ರಮಣ ಮಾಡಿ ಆ ಬಿಲ್ಡಿಂಗನ್ನು ಒಡೆದು ಹಾಕಿದ್ದಾರೆ. ಆ ಒಡೆದಿರುವಂಥ ಬಿಲ್ಡಿಂಗು ಕೋರ್ಟಿನ ಅಧೀನದಲ್ಲಿರುವಂತಹ ಕೇದಿಗೆ ಕುಟುಂಬದ 9.79 ಎಕರೆಗೆ ಸಂಬಂಧಪಟ್ಟದ್ದು. ಹಾಗಾಗಿ ಯಾವುದೇ ರೀತಿಯಲ್ಲಿ ಯಾವುದೇ ಜನಪ್ರತಿನಿಧಿ ಇರಲಿ, ದೇವಾಲಯದ ಆಡಳಿತದವರು ಇರಲಿ, ಅವರಿಗೆ ಖಾಸಗಿ ಜಾಗವನ್ನು ಅತಿಕ್ರಮಣ ಮಾಡುವಂತಹ ಯಾವುದೇ ಹಕ್ಕು ಅಥವಾ ಹಕ್ಕು ಇರುವುದಿಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅವರು ಅಂಥದ್ದು ಮಾಡಿದ್ದರೆ ಅದು ಆಡಳಿತದ ಅಥವಾ ಸ್ಥಾನದ ದುರುಪಯೋಗ ಆಗ್ತದೆ ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಶಾಸಕ ಅಶೋಕ್ ರೈಗಳು ಮತ್ತು ಪಂಜಿಗುಡ್ಡೆ ಈಶ್ವರ ಭಟ್ರ ಮೇಲೆ ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದೇವೆ. ಈ ಜಾಗದಲ್ಲಿ ದೇವರ ಜಾತ್ರೆಯ ಸಂದರ್ಭದಲ್ಲಿ 30,000ಕ್ಕೂ ಹೆಚ್ಚು ಜನ ಸೇರ್ತಾರೆ. ಇಲ್ಲಿ ಹಳೆಯ ಕಟ್ಟಡ ಇರೋದು ಸೂಕ್ತವಲ್ಲ ಎಂದು ಒಡೆದು ಹಾಕಲಾಗಿದೆ ಎಂಬುದಾಗಿ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಆದರೆ ಕೋರ್ಟ್ ಅಧೀನದಲ್ಲಿರುವ ಕಟ್ಟಡವನ್ನ ಏಕಾಏಕಿ ನೆಲಸಮ ಮಾಡಿರೋದು ಹೊಸ ವಿವಾದಕ್ಕೆ ತಿರುಗಿದ್ದು, ಕೇದಿಗೆ ಕುಟುಂಬಸ್ಥರು ಶಾಸಕ ಅಶೋಕ್ ಕುಮಾರ್ ರೈ ಮತ್ತು ದೇವಸ್ಥಾನ ಕಮಿಟಿ ಅಧ್ಯಕ್ಷ ಪಂಚಿಗುಡ್ಡೆ ಈಶ್ವರ್ ಭಟ್ ವಿರುದ್ಧ ಕೂಡ ಕೋರ್ಟಿಗೂ ದೂರನ್ನ ನೀಡಿದ್ದಾರೆ. ಸದ್ಯಕ್ಕೆ ಪೊಲೀಸರು ದೇವಸ್ಥಾನ ಕಮಿಟಿಯ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದು ಶಾಸಕರ ಹೆಸರನ್ನ ಸೇರಿಸಿಲ್ಲ. ಆದರೆ ಶಾಸಕರ ನಡೆ ಮಾತ್ರ ಮತ್ತೆ ಕಾನೂನು ಹೋರಾಟಕ್ಕೆ ವೇದಿಕೆಯನ್ನ ಒದಗಿಸಿದಂತಾಗಿದೆ. ಶರತ್ ಪುತ್ತೂರು, ನಮ್ಮ ಕುಳ್ಳ ನ್ಯೂಸ್ 24x7.